ಮಂಗಳೂರಿನ ಕಾವೂರು ಪ್ರದೇಶದ ವಾಣಿಜ್ಯ ಸಂಕೀರ್ಣವೊಂದರಲ್ಲಿ ಕುದುರೆ ರೇಸ್ ಗೇಮ್ ನಡೀತಾ ಇದೆ ಎಂಬುದಾಗಿ ಸದಸ್ಯರೊಬ್ಬರ ಆರೋಪಕ್ಕೆ ಮೇಯರ್ ಅವರು ಪೊಲೀಸ್ ಮೊರೆ ಹೋಗಲು ಸೂಚಿಸಿದ ಪ್ರಸಂಗ ಇಂದು ನಡೆದ ಮಂಗಳೂರು ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ನಡೆಯಿತು. ಮಂಗಳೂರು ಮಹಾನಗರ ಪಾಲಿಕೆಯ ಸಭಾಂಗಣದಲ್ಲಿ ಮೇಯರ್ ಭಾಸ್ಕರ್ ಕೆ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಸದಸ್ಯ ರಾಜೇಶ್ ರವರು ಮಾತನಾಡಿ, ಕಾವೂರು ಪ್ರದೇಶದಲ್ಲಿ 3 ವರ್ಷಗಳ ಹಿಂದೆ ವಾಣಿಜ್ಯ ಸಂಕೀರ್ಣವೊಂದರಲ್ಲಿ ಸ್ಕಿಲ್ ಗೇಮ್ ಆರಂಭವಾಗಿತ್ತು. ಕಾವೂರು ಪ್ರದೇಶದಲ್ಲಿ 3 ವರ್ಷಗಳ ಹಿಂದೆ ವಾಣಿಜ್ಯ ಸಂಕೀರ್ಣವೊಂದರಲ್ಲಿ ಸ್ಕಿಲ್ ಗೇಮ್ಸ್ ಆರಂಭವಾಗಿತ್ತು. ಬಳಿಕ ಅಲ್ಲಿ ಇಸ್ಪೀಟಾಟ ನಡೆಯುತ್ತಿದ್ದು, ಇದೀಗ ಸ್ಕ್ರೀನ್ನಲ್ಲಿ ಕುದುರೆ ರೇಸ್ ಗೇಮ್ ಆರಂಭವಾಗಿದೆ. ಇದನ್ನ ನಿಲ್ಲಿಸಬೇಕು ಎಂದು ಒತ್ತಾಯಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಮೇಯರ್ ಅವರು ಈ ಬಗ್ಗೆ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ನೀಡಬೇಕು ಎಂದರು. ಉತ್ತರದಿಂದ ಸಮಾಧಾನಗೊಳ್ಳದ ರಾಜೇಶ್ ಅವರು, ವಾಣಿಜ್ಯ ಕಟ್ಟಡಗಳಿಗೆ ಉದ್ದಿಮೆ ಪರವಾನಗಿ ನೀಡುವುದು ಮಹಾನಗರ ಪಾಲಿಕೆಯಿಂದ. ಈ ರೀತಿಯ ಅಕ್ರಮಗಳು ನಡೆಯುವಾಗ ನಮಗೆ ಅದಕ್ಕೆ ಬೀಗ ಹಾಕಲು ಸಾಧ್ಯವಿಲ್ಲವೇ ಎಂದು ಪ್ರಶ್ನಿಸಿದ್ರು. ಸದಸ್ಯ ಅಬ್ದುಲ್ ರೌಫ್ ಅವರು ಮಾತನಾಡಿ, ಬಜಾಲ್ ಫೈಜಲ್ ನಗರಕ್ಕೆ ಬಸ್ಸಿನ ಪ್ರಸ್ತಾಪವನ್ನ ಕಳೆದ ಹಲವು ವರ್ಷಗಳಿಂದ ಮಾಡುತ್ತಿದ್ದರೂ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ. ಬಸ್ ಮಾಲಕರ ಲಾಭಿಯಿಂದ ಅಲ್ಲಿಗೆ ನರ್ಮ್ನಿಂದಲೂ ಬಸ್ ವ್ಯವಸ್ಥೆ ಮಾಡಲು ಸಾಧ್ಯವಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಮೇಯರ್ ಅವರು ಪ್ರತಿಕ್ರಿಯಿಸಿ, ಆ ವಿಷಯ ಇಲ್ಲಿ ಚರ್ಚೆಗೆ ಅಪ್ರಸ್ತುತ ಎಂದರು. ಇದರಿಂದ ಬೇಸರಗೊಂಡ ಅಬ್ದುಲ್ ರೌಫ್ ಅವರು, ನಮ್ಮ ಕ್ಷೇತ್ರದ ಸಮಸ್ಯೆಯನ್ನು ತಿಳಿಸಲು ಇರುವ ವೇದಿಕೆ ಈ ಸಭೆ. ಇಲ್ಲಿ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಜರಿದ್ದು ಸಮಸ್ಯೆಗೆ ಪರಿಹಾರ ಒದಗಿಸಬೇಕು. ಅದು ಬಿಟ್ಟು ಚರ್ಚೆ ಮಾಡುವುದು ಬೇಡ ಎಂದ್ರೆ ನಾವು ಎಲ್ಲಿ ಮಾತನಾಡುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲಲ್ಲ, ಪ್ರಾದೇಶಿಕ ಅಧಿಕಾರಿಗಳು ಯಾರು ಬಂದಿಲ್ವಾ ಇದೆ ಈ ಸಭೆಗೆ? ನೀವು ನೋಟಿಸ್ ಕಳಿಸಲಿಲ್ವಾ? ಈಗ ಅದೊಂದು ನಿರ್ಣಯ ಮಾಡಿ. ಈ ಸಂದರ್ಭ ಸದಸ್ಯ ವಿಜಯಕುಮಾರ್ ಅವರು ಮಾತನಾಡಿ, ಸ್ಥಳೀಯ ಶಾಸಕರ ಪ್ರಯತ್ನದ ಮೇರೆಗೆ ಇಂದು ಆ ಪ್ರದೇಶದಲ್ಲಿ ನರ್ಮ್ನಡಿ ಪ್ರಾಯೋಗಿಕವಾಗಿ ಬಸ್ ಸಂಚಾರ ನಡೆಸಲಾಗಿದೆ ಎಂದರು. ಈ ಬಗ್ಗೆ ಕೆಲ ನಿಮಿಷ ಚರ್ಚೆ ನಡೆದು ಜಿಲ್ಲಾಧಿಕಾರಿ ಮೂಲಕ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳುವುದಾಗಿ ಮೇಯರ್ ತಿಳಿಸಿದ್ರು. ಸಭೆಯಲ್ಲಿ ಉಪಮೇಯರ್ ಮೊಹಮ್ಮದ್ ಕೆ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪ್ರವೀಣ್ ಚಂದ್ರಾಳ್ವ, ರಾಧಾಕೃಷ್ಣ, ಲತಾ ಸಾಲ್ಯಾನ್, ನವೀನ್ ಡಿಸೋಜಾ, ಆಯುಕ್ತರಾದ ಮೊಹಮ್ಮದ್ ನಜೀರ್ ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಪ್ರಣಮ್ ಜೊತೆ ನಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.